ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಲ್ಲೋಕ್ ಮಸ್ತ್ ದಿನದ ಪಕ್ಕ ಒಂಜಿ ಲಾಗ್ ಬಿಡೋಣಿಲ್ಲ ಪಂಡ ಇನ್ನಿತ ವಿಷಯದ ಪಂಡ ನಮ್ಮ ಕಾಲೇಜ್ದ ಟ್ಯಾಲೆಂಟ್ ಡೇ ಹಂಚ ಇನ್ನು ಕೆಲವು ಪ್ರತಿಭೆನಿಗಲೇ ಸಿಕ್ಕುವ ಪಂಡ ನಮ್ಮ ಕಾಲೇಜ್ದ ಕೆಲವು ಪ್ರತಿಭೆಲು ಡ್ಯಾನ್ಸ್ ಆವಡು ಸ್ಕಿಟ್ ಆವಡು ಸಿಂಗಿಂಗ್ ಕೆಲವು ಜನ ಉಳ್ಳೇರು ಅಂಚ ನಮ್ಮ ಟೀಮ್ಲ ಉಂಡು ಒಂಜಿ ಮೈಟಿಲಿ ಟೀಮ್ ಪಂದು ಅಂಚ 4 ಟೀಮ್ಡು 4 ಸ್ಕ್ವಾಡ್ ಮಲ್ದಿ ರೈಟ್ ಆಗಲ್ನ ಡ್ಯಾನ್ಸ್ ಸ್ಕಿಟ್ ಪೂರ ಉಂಡು ಐಟ್ ಎರೆ ಪ್ರೈಸ್ ಸಿಕ್ಕೊಂಡು ಬಂದು ತೂಕ ಬಕನಿಗಲೆ ಸ್ಕಿಟ್ ಅವಾರ್ಡ್ ಡ್ಯಾನ್ಸ್ ವೀಡಿಯೋ ಪೂರ ಈ ಲಾಗ್ ನಿಗಲೆ ತೂರೆ ಸಿಕ್ಕೊಂಡು ತೂಕ ಏಟ್ ಲ್ಯಾಕ್ ಹಾಕೊಂಡು ಏಟ್ ಗಮ್ಮತ್ ಹಾಕೊಂಡು ಎರೆ ಪ್ರೈಸ್ ಸಿಕ್ಕೊಂಡು ತೂಕ ನಾವನ್ನ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಡಡೆ ಪೋಯಿ ಅಲ್ಲಿ ಇನ್ನ ಪೂರ ಅವನು ಬಂದು ತೂಕ ಅನ್ಲಕ್ಕ ಸ್ಟೇಜ್ ಪ್ರೋಗ್ರಾಮ್ ಆಡು ನನ್ನ ಪೂರ ಡ್ಯಾನ್ಸ್ ಆವಡು ಸ್ಕಿಟ್ ಆವಡು ಸ್ಟಾರ್ಟ್ ಆಪುಂಡು ಒಂಜೊಂಜಿ ಟೀಮ್ದಾಗಲ್ಲ ತೂಕ ಓ ಟೀಮ್ದಾಗ ಲಾಯ್ಕ್ ಆಪುಂಡು ಡೈರೆಕ್ಟ್ ಪ್ರೈಸ್ ಇನ್ನು ನಮ್ಮ ಟೀಮ್ದ ಸ್ಕಿಟ್ ಉಂಡು ಮೇರೆ ಉಳ್ಳೇರು ಮೇರೆ ಎಂಟ್ರಿ ಪೂರ ಜಿಗ್ಗ ಉಂಡು ತೋಲಿ ನಿಗಲಿ ಈ ಬ್ಲಾಗುಡು ಮೇರೆ ಎಂಟ್ರಿ ತಾಪ್ ನಿಗಲಿತ್ತೆ ತೋಲಿ ನಮ್ಮನ ನೆಕ್ಸ್ಟ್ ಪ್ರತಿಭೆ ಪೂರ ನಾ ಬರೆಯಿಲ್ಲ ಪೂರ ಸ್ಟೇಜ್ ಪೂರ ರೆಡಿ ಆಗ್ತಂಡು ಸ್ವಲ್ಪ ಆಯ್ಸ್ ಇಲ್ಲಿ ಇವೈಟುಲೆ ಜನವರ ಡ್ಯಾನ್ಸ್ ಅದ ఆయన ಡ್ಯಾನ್ಸ್ ಟುಲೆ ಭಯಂಕರ ಡ್ಯಾನ್ಸ್ ಉಂಡಿಗೆ ತೂಕ ಏಂಚ ನಲ್ವೇ ಬಂದು ಕಂಗಿರೋದ್ರಿಂದ ಮಾಹಿದ ಪ್ರಮೇದಪಕ ಪಿರಾಕಳ ದೂರನಾಡು ಬುಡಕಟ್ಟು ಸಮುದಾಯದ ಮತ್ತೊಂದು ಒಂಜಿ ಜಾನಪದ ನೃತ್ಯ ಒಂದು ಗಾಯನ ಮಕ್ಕಳಿಗೆ ಊರು ಬತ್ತಿನ ರೋಗ ಬಾಧೆ ಅಥವಾ ಕೃಷಿ ಬತ್ತಿನ ರೋಗ ಬಾಧೆ ದೂರ ಈ ಕಂಗಿರು ಈ ಗೊತ್ತಾಯ್ತಾ
ಲಂಚ 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 ಎಲ್ಲಾ ಕಡೆ ಲಂಚ. ಒಂದು ಮನೆ ಕಟ್ಟಬೇಕಾದ್ರೂ ಅದಕ್ಕೂ ಲಂಚ, ಮನೆ ಬೀಳಿಸ್ಬೇಕಾದ್ರೂ ಲಂಚ, ಒಂದು ಆಧಾರ್ ಕಾರ್ಡ್ ಹೆಸರು ಕಟ್ಟಬೇಕಾದ್ರೂ ಹೆಸರು ಕಟ್ಟಬೇಕಾದ್ರೂ ಲಂಚ, ಆದ್ರೆ ತೆಗಿಬೇಕಾದ್ರೂ ಲಂಚ, ಒಂದು ಪ್ರೈವೇಟ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಅಲ್ಲೂ ಲಂಚ, ಅದಕ್ಕೆ ಫೀಸ್ ತರಬೇಕಾದ್ರೂ ಲಂಚ. ಈ ಲಂಚ ನಮ್ಮ ಬಡವರು ಹೇಗಪ್ಪ ಕಟ್ಟಲಿಕ್ಕೆ ಸಾಧ್ಯ? ಈ ನಿತ್ಯಕ್ಕೆ ಒಂದು ಮದುವೆ ಮಾಡಬೇಕು, ನನ್ಗೊಂದು ಮನೆ ಕಟ್ಟಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಇಷ್ಟೆಲ್ಲ ಇರುವಾಗ ನಾನು ಯಾಕೆ ಕೊಟ್ಕೊಂಡು ಬಂದೆ? ಈ ತರ ತಪ್ಪು ಇನ್ನು ಮುಂದೆ ನಾನು ಮಾಡಬಾರ್ದು. ಇದೇ ಲಾಸ್ಟ್ ಆಗ್ಬೇಕು. ಅಲ್ಲ, ನಾನು ಈ ಎಕ್ಸಾಮ್ ಅಲ್ಲಿ ಫೈಲ್ ಆದ್ರೆ ಏನಾಯ್ತು? ಇನ್ನೊಮ್ಮೆ ಬರೀತೀನಿ, ಇನ್ನೊಮ್ಮೆ ಪಾಸ್ ಆಗ್ತೀನಿ, ಅದರಲ್ಲೂ ಫೈಲ್ ಆಗ್ತೀನಿ, ಮತ್ತೊಮ್ಮೆ ಬರೀತೀನಿ, ಬರೀತಾನೆ ಇರ್ತೀನಿ, ಸಾಧಿಸುತ್ತೇನೆ.
ಸ್ಮರಿಸಿಕೊಳ್ಳುತ್ತಾ ಸ್ವರವಾಣಿಗಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಶಕ್ತಿಗೆ ಯುಕ್ತಿ ಸಮೀಪ. ಶಕ್ತಿ ಯುಕ್ತಿ ಸಾಂಗತ್ಯಗೊಳ್ಳಬೇಕಾದರೆ ಭಕ್ತಿ ಎಂಬುದು ಪ್ರಪ್ರಥಮ. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ಮರವಾಗಿ ಗುರಿತೋರು ಗುರುವಾಗಿ ಒರೆ ನೀನು ಎಂದೆಂದು ಕರುಣಾಳು ಬಾಬಂದು ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ನಂದು ಕಲೆಕ್ಷನ್ ಆಗ್ಲಿಲ್ಲ. ಬಂದು ಹೊಡಿತಾನಂತ ರಾಜು. ಅಯ್ಯೋ ಏನ್ ಮಾಡೋದು ಈಗ?
ಕಲೆಕ್ಷನ್ ಇಲ್ಲ ಕಟ್ಟೆ ತುಂಬ ಇರ್ಬೇಕಿತ್ತಲ್ಲ ಕಟ್ಟೆಯಲ್ಲಿ ಏನಿಲ್ಲ ಕಟ್ಟೆಯಲ್ಲಿ ಏನಿಲ್ಲ ಕಟ್ಟಲಾಗಿಲ್ಲ ನೀನ್ ಗುಂಡ ಹಂಗೆ ಬಾಯ್ತಲ್ಲ ಗುಡದ ಮೇಲೂ ಕರುಣೆ ಬರಲಿಲ್ವೇ ಸಂಜೆ 5 ಗಂಟೆಗೆ ಬರ್ತೇನೆ ಮಕ್ಕಳ ಕಲೆಕ್ಷನ್ ಇಲ್ಲ ಅಂದ್ರೆ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಇದಕ್ಕೊಂದು ಕೊಲೆಗಾಡಿಸಲೇಬೇಕು ಈಗ ಹೋದರೆ ಇವನನ್ನು ಎದುರಿಸಲು ಸಾಧ್ಯವಿಲ್ಲ ನಾವು ಒಬ್ಬೊಬ್ಬರಾಗಿ ಹೋದರೆ ಇವರನ್ನು ಸಂಹರಿಸಲು ಸಾಧ್ಯವಿಲ್ಲ ನಾವು ಒಟ್ಟಾಗಿ ಹೋದರೆ ಇವರನ್ನು ಸಾಯಿಸಬಹುದು ಏನಂತೀರಾ ಇದಕ್ಕೊಂದು ಕೊನೆ ಕಾಣಲೇಬೇಕು ಹೌದು ಇದಕ್ಕೊಂದು ಕೊನೆ ಆಗಲೇಬೇಕು ಏನೋ ಕಲೆಕ್ಷನ್ ಇಲ್ಲ ವಾಯ್ಸ್ ಯಾಕೋ ರಿಲೀಸ್ ಆಗ್ತಿದೆಯಲ್ಲ ಕಲೆಕ್ಷನ್ ಆಯ್ತೇನೆ ತಿಮ್ಮಕ್ಕು ಏ ಮುಗ ಏನೋ ಚೇಂಜಸ್ ಇದೆಯಲ್ಲ ಒಟ್ಟಿ ಮಕ್ಕಳ ನಿಮ್ಗೆ ಈಗ ಬಿಟ್ಟರಾಗಿಲ್ಲ ನಿಮ್ಮನ್ನ ಮಕ್ಕಳ Thank you.
हरिवरासनं विश्वभुवनं हरिपतीश्वरम् आनन्दपादुकं हरिमन्दनं नित्यनन्दनं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा स्वामी शरणमय्यप्पा ऐगिरि नन्दिनि नन्दिताङ्गेति विश्वविनोदिनि नन्दनुते गिरिवरञ्जसरोदिनि वासि विश्वविनासि विष्णुते भगवति सिद्धि कंठकुटुम्बि भूरि कुटुम्बि भूरि कृते जय जय हे महिषासुरमर्दिनि वन्दे वन्नगभूषणं प्रकटनं वन्दे पशूनां पतिम् वन्दे सूर्यशशाङ्कवनिनयनं वन्दे मुकुन्दप्रिया वन्दे भक्तजनाश्रयजवरदं वन्दे शिवं शङ्करम् सौराष्ट्रसुन्दरं सौम्यनाथेश्वरम् श्रीशैलमन्दिरं श्रीमल्लिकार्जुनम् उज्जयिनीपुरं महाकालेश्वरं वैद्यनाथेश्वरम् अमरलिङ्गेश्वरं वामलिङ्गेश्वरं काशीविश्वेश्वरं परब्रह्मेश्वरं लम्बगाधीश्वरं नागलिङ्गेश्वरं श्रीकेदारलिङ्गेश्वरम्
ಚಲುವಿಯೇ ಮೋಡದಂಗಳ ವರ್ಣವಿಸುವ ಸ್ವರ್ಣ